ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಹಾಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಹಾಗೆ ಇವತ್ತಿನ ವ್ಲಾಗಲ್ಲಿ ಅರಶಿನ ಎಲೆಯ ಕಡುಬನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಹಾಗೆಯೇ ಇದನ್ನು ನಾನು ಮಾಡೋದು ಯಾವ ರೀತಿ ಅಂತ ಹೇಳಿದರೆ, ಈಗ ನಾವು ಸಾಮಾನ್ಯವಾಗಿ ಪೂಜೆ ಎಲ್ಲ ಕಟ್ಟಿಸಿ ಬರ್ತೇವೆ ಬೆಳಿಗ್ಗೆ ಹೋಗಿ. ಅದರಲ್ಲಿ ಸಿಕ್ಕಿದಂತಹ ತೆಂಗಿನಕಾಯಿ ಹಾಗೂ ಈ ಬೆಲ್ಲವನ್ನು ಉಪಯೋಗಿಸಿ ಇದನ್ನು ಅರಿಶಿನ ಎಲೆಯ ಗಟ್ಟಿಯನ್ನು ಮಾಡುವಂಥದ್ದು ಕೂಡ ನಾವು ಮಧ್ಯಾಹ್ನ ನಂತರವೇ ಮಾಡೋದು, ಸಂಜೆಗೆ ಯಾವಾಗಲೂ. ಹಾಗಾಗಿ ಈಗ ನಾನು ಅದನ್ನು ಮಾಡ್ತಿದ್ದೇನೆ. ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ನಾವು ಇದನ್ನೇ ಉಪಯೋಗಿಸಿ ಮಾಡುವಂಥದ್ದು. ನಂತರ ಅರಿಶಿನ ಎಲೆಯನ್ನು ಕೂಡ ತಗೊಂಡಿದ್ದೇನೆ. ಇದನ್ನೊಂದು ಚೆನ್ನಾಗಿ ತೊಳ್ಕೊಂಡು ಇಡುವ. ನಂತರ ಇನ್ನು ಅಕ್ಕಿಯನ್ನು ಕಡಿದ್ರೆ ಆಯಿತು. ಈಗ ನಮಗೆ ಬೇಕಾಗಿರುವುದು, ನಾನಿಲ್ಲಿ ಕುಚ್ಚಲಕ್ಕಿ ಕೂಡ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಬೆಳ್ತಿಗೆ ಹಾಕಿದ್ದು ಅಷ್ಟೇ, ಅಂಟಿಗೆ ಹಾಕಿದ್ದದು ಕೂಡ ನೋಡಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರುವ. ಈಗ ಗಟ್ಟಿ ಮಾಡಲಿಕ್ಕೆ ನೋಡಿ, ನಾನು ತೆಂಗಿನ ತುರಿಯನ್ನು ತುರಿದು ತಗೊಂಡಿದ್ದೇನೆ. ಹಾಗೆ ಇದು ಎಲ್ಲ ಗ್ರೈಂಡ್ ಮಾಡಿ ತಂದಂಥ ಹಿಟ್ಟನ್ನು ಒಂದೇ ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗ್ತದೆ, ಹಾಗೆ ಬೆಲ್ಲ, ನಂತರ ಅರಶಿನ ಎಲೆ. ಹೂರಣವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾವು ತೆಗೆದಿಟ್ಟಂಥ ಬೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸಿಕೊಳ್ಬೇಕು. ಅದಕ್ಕೆ ತುರಿದ ತೆಂಗಿನ ತುರಿಯನ್ನು ಕೂಡ ಒಟ್ಟಿಗೆ ಸೇರಿಸಿಕೊಳ್ಬೇಕು. ನಂತರ ಏಲಕ್ಕಿಯನ್ನು ಕೂಡ ಒಟ್ಟಿಗೆ ಸೇರಿಸಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಇದನ್ನು ಯಾವುದೇ ರೀತಿ ನಾವು ಕರಗಿಸಿ ಮಾಡಬೇಕು ಅಂತೇನಿಲ್ಲ, ಈ ರೀತಿ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗಿ ಬರ್ತದೆ. ನಾನು ಇದೇ ರೀತಿ ಮಾಡೋದು ಯಾವಾಗಲೂ ಕೂಡ. ನಾವು ಗಟ್ಟಿಯನ್ನು ಮಾಡುವಾಗ ಇದೇ ರೀತಿಯಾಗಿ ಮಾಡ್ತೇವೆ. ಬೇರೆ ಎಲೆಯ ನಾವು ಕಡುಬು ಅಂದರೆ ಗಟ್ಟಿಯನ್ನು ಮಾಡುವಾಗ ಇದೇ ರೀತಿಯಾಗಿ ಮಾಡೋದು. ಹೂರಣ ರೆಡಿ ಆಯಿತು. ಇನ್ನು ಹಿಟ್ಟನ್ನು ಈ ರೀತಿಯಾಗಿ ತೆಳುವಾಗಿ ಕೈಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಬರಬೇಕು. ಬೇಕಿದ್ದರೆ ನಾವು ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಕೈಗೆ ಸೇರಿಸಿ ಕೂಡ ಈ ರೀತಿಯಾಗಿ ಮಾಡಿಕೊಂಡು ಬರ್ಬೋದು. ಇನ್ನು ಕುಚ್ಚಲಕ್ಕಿಯಲ್ಲಿ ಮಾಡಿದ ಕಾರಣ ಇದೇನು ಕೂಡ ಬಿಟ್ಟು ಬರುವುದಿಲ್ಲ. ಈ ಬೆಳ್ತಿಗೆ ಅಕ್ಕಿಯಲ್ಲಿಯೇ ಮಾಡಿದರೆ ಅದೆಲ್ಲ ಉದುರ್ತದೆ. ಯಾಕಂದರೆ ನಾನು ಮಾಡಿ ನೋಡಿದ್ದೇನೆ ಒಮ್ಮೆ, ಅದು ನನಗೆ ಹಾಗೆ ಅನಿಸಿತ್ತು. ಹಾಗಾಗಿ ಈ ರೀತಿಯಾಗಿ ನಮಗೆ ಎಷ್ಟು ತೆಳು ಮಾಡಲಿಕ್ಕೆ ಆಗ್ತದೆ ಅಷ್ಟು ತೆಳುವಾಗಿ ಮಾಡ್ತಾ ಬರಬೇಕು. ಇಲ್ಲಿ ಬೇಕಿದ್ರೆ ಎಲೆಯನ್ನು ಇಲ್ಲಿ ಕಟ್ ಮಾಡಿಕೊಳ್ಬೋದು. ನಾನು ಕಟ್ ಮಾಡಿಕೊಳ್ಳಿಲ್ಲ, ಇಷ್ಟೇ ಸಾಕಾಗ್ತದೆ ನನಗೆ. ನಂತರ ಹೂರಣವನ್ನು ಸೇರಿಸುವ. ಯಾವ ರೀತಿಯಾಗಿ ಕೂಡ ಮಾಡ್ಬೋದು. ರೆಡಿ ಆಯಿತು. ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿಕೊಂಡು ಬರ್ತೇನೆ.
ಓಕೆ, ಈಗ ಎಲ್ಲವೂ ಕೂಡ ಮಾಡಿ ಆಯಿತು. ಇನ್ನು ಇದನ್ನು ಬೇಯಲಿಕ್ಕಿಡುವ. ಈಗ ನೋಡಿ ಬೆಂದಾಯಿತು ಇದು. ಇದನ್ನು ತೆಗಿಯುವ. ಓಕೆ, ಈಗ ಇದು ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ ನೋಡಿ. ನಮ್ಮ ಅರಶಿನ ಎಲೆ ಕಡುಬು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು. ಹಾಗೆ ಎಲೆಗೆ ಸ್ವಲ್ಪವೂ ಕೂಡ ಹಿಡಿಯುವುದಿಲ್ಲ. ಈಗ ಇದು ಬಿಸಿ ಬಿಸಿ ಉಂಟು, ಸ್ವಲ್ಪ ಆರಬೇಕಷ್ಟೇ. ಎಲೆಗೆ ಸ್ವಲ್ಪವೂ ಕೂಡ ಹಿಡಿಯುವುದಿಲ್ಲ ನೋಡಿ, ಈ ಥರ ಉಂಟು. ಬಿಸಿ ಬಿಸಿ ಉಂಟು, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಡಿತದೆ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ತಿನ್ಬೋದು.